ಜನಪ್ರತಿನಿಧಿಯಾಗಲಿ ವೇತನ ಪಡೆಯುವ ನೌಕರನಾಗಲಿ ತಮ್ಮ ಹುದ್ದೆಗೆ ತಕ್ಕಂತೆ ಕರ್ತವ್ಯ ನಿರ್ವಹಣೆ ಮಾಡಿದರೆ ಸಾಕು, ಸಾರ್ವಜನಿಕರಿಂದ ಶಾಬಾಸ್ಗಿರಿ ಗ್ಯಾರಂಟಿ. ಇದಕ್ಕೆ ವಿರುದ್ಧವಾಗಿದ್ದರೆ ಅದಕ್ಕೂ ಪ್ರತಿಭಟನೆ, ಟೀಕೆ, ಟಿಪ್ಪಣಿ ಇವುಗಳು ಕಟ್ಟಿಟ್ಟ ಬುತ್ತಿ. ಆದರೆ ಬೇಲೂರು ತಾಲೂಕು ಕಚೇರಿಯ ತಹಶೀಲ್ದಾರ್ UM ಮೋಹನ್ ಕುಮಾರ್ ಅವರು ಬೇಲೂರು ತಾಲೂಕಿನ ಅಚ್ಚುಮೆಚ್ಚಿನ ಜನಸ್ನೇಹಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೋಹನ್ ಕುಮಾರ್ ಅವರು ಇಲ್ಲಿಗೆ ತಹಶೀಲ್ದಾರ್ ಆಗಿ ನೇಮಕಗೊಂಡು ಸಾರ್ವಜನಿಕ ಕೆಲಸ ಕಾರ್ಯಗಳ ಬಗ್ಗೆ ಚುರುಕಿನಿಂದಿದ್ದಾರೆ. ಬೆಳಿಗ್ಗೆ ಕಚೇರಿಗೆ ಬಂದು ಅಗತ್ಯವಿದ್ದರೆ ರಾತ್ರಿ 8 ಗಂಟೆವರೆಗೂ ಕಚೇರಿಯಲ್ಲಿದ್ದು ಕೆಲಸ ಮಾಡ್ತಾರೆ. ತಮ್ಮನ್ನ ಕಾಣ ಬಯಸುವವರಿಗೆ ಚರ್ಚಿಸ್ತಾರೆ. ಸಮಸ್ಯೆ ಇದ್ದರೆ ಸಂಬಂಧಪಟ್ಟ ಇಲಾಖೆ ವಿಭಾಗಕ್ಕೆ ಕಳಿಸ್ತಾರೆ. ಕೆಲವೊಮ್ಮೆ ಸಲಹೆಯನ್ನ ನೀಡ್ತಾರೆ. ಇದರ ಜೊತೆಗೆ ಇದೀಗ ತಮ್ಮ ಕಚೇರಿಯ ಮೇಲ್ಭಾಗದಲ್ಲಿರುವ ಸಭಾಂಗಣದೊಳಗಿನ ಗೋಡೆಯೊಂದಕ್ಕೆ ಅರ್ಥಪೂರ್ಣ ಚಿತ್ರ ಬಿಡಿಸಲು ಯತ್ನಿಸಿದ್ದಾರೆ. ಗೋಡೆಗೆ ಕೆಂಪು ಹಳದಿ ಬಣ್ಣ ತೊಡಿಸಿ ಅದರ ಮೇಲೆ ಹೊಯ್ಸಳ ಲಾಂಛನ, ಎತ್ತಿನ ಗಾಡಿಯೊಂದಿಗೆ ರೈತ ಚೆನ್ನಕೇಶವ ಸ್ವಾಮಿ ಜೊತೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರ ಫೋಟೋ ಇಡುವಲ್ಲಿ ಮಗ್ನರಾಗಿದ್ದಾರೆ. ಅಂದಚಂದದ ಈ ಕಾರ್ಯದಲ್ಲಿ ಈಗಾಗಲೇ ಕೆಲಸಗಾರರು ತೊಡಗಿದ್ದಾರೆ.